ಒಳನಾಡು ಜಲಕೃಷಿ ಪ್ರಾತ್ಯಕ್ಷತೆಗಾಗಿ ಉಚಿತ ಮೀನುಮರಿ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಮೀನು ಕೃಷಿ ಆಹಾರ ಉತ್ಪಾದನೆಯ ಒಂದು ಲಾಭದಾಯಕ ಉದ್ಯಮ. ಸಾಮಾನ್ಯವಾಗಿ 9 ರಿಂದ 12 ತಿಂಗಳುಗಳ ಕಾಲ ನೀರು ನಿಲ್ಲುವ, ಕನಿಷ್ಠ 4 ರಿಂದ 5 ಅಡಿ ಆಳ ಇರುವ ನೀರಿರುವಂತಹ ಜಲಸಂಪನ್ಮೂಲಗಳಾದ ಕೆರೆ, ಕುಂಟೆ ಮತ್ತು ಕೊಳಗಳಲ್ಲಿ ಮೀನು ಕೃಷಿ ಕೈಗೊಳ್ಳಬಹುದಾಗಿದೆ. ವ್ಯವಸಾಯಕ್ಕೆ ಅನುಪಯುಕ್ತವಾದ ಭೂಮಿಯಲ್ಲಿ ನೀರಿನ ಸೌಕರ್ಯ ಯಥೇಚ್ಛವಾಗಿದ್ದರೆ ಅಂತಹ ಪ್ರದೇಶಗಳಲ್ಲಿ ಮೀನು ಪಾಲನೆಯನ್ನು ಮಾಡಬಹುದಾಗಿದೆ. ಮೀನು ಸಾಕಾಣಿಕೆಯನ್ನು ಉಪಬೆಳೆಯಾಗಿ ಇತರ ಕೃಷಿಗಳೊಂದಿಗೆ, ಅಂದರೆ ಭತ್ತ, ಕೋಳಿ ಸಾಕಣೆ, ಹಂದಿ ಸಾಕಣೆ, ಹೈನುಗಾರಿಕೆ, ತೋಟಗಾರಿಕೆ ಮತ್ತು ಮುತ್ತು ಕೃಷಿ ಇಂತಹ ಬೆಳೆಗಳೊಂದಿಗೆ ಕೈಗೊಳ್ಳಬಹುದು. ಈ ರೀತಿ ವ್ಯವಸ್ಥಿತ ರೂಪದಲ್ಲಿ ಅಳವಡಿಸಿ ಅನುಪಯುಕ್ತ ವಸ್ತುಗಳನ್ನು ಉಪಯುಕ್ತ ವಸ್ತುಗಳನ್ನಾಗಿ ಪರಿವರ್ತಿಸಿ ಒಂದಕ್ಕಿಂತ ಹೆಚ್ಚು ರೀತಿಯ ಆಹಾರ ಉತ್ಪಾದನೆ ಮಾಡಬಹುದಾಗಿದೆ. ಈ ವಿಧಾನದಿಂದ ಬೇಸಾಯದ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಪಡೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಒಳನಾಡು ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲು ಆಸಕ್ತ ರೈತರಿಗೆ ಉಚಿತವಾಗಿ 500 ಮೀನು ಮರಿಗಳನ್ನು ವಿತರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಅತಿಥಿ ದೇವೋ ಭವ ಎಂಬ ನಾನುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಇಲಾಖಾ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀ ನವೀನ್ ಕುಮಾರ್ ಭಂಡಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಪುತ್ತೂರು, ಇವರಿಗೂ ಸಹ ಇಲಾಖಾ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೀನು ಕೃಷಿ ಕೈಗೊಳ್ಳುವ ಬಗ್ಗೆ ಸ್ವ ಆಸಕ್ತಿಯಿಂದ ಮೀನು ಮರಿಯ ಬಗ್ಗೆ ವಿಚಾರಿಸಿ ಬೇಡಿಕೆ ಸಲ್ಲಿಸಿರುವ ಮೀನು ಕೃಷಿಕರು ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ಮೀನು ಕೃಷಿಯಲ್ಲಿ ಆಸಕ್ತಿ ಹೊಂದಿರುವಂತಹ ಸಭಿಕರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಲ್ಲಿ ನಾನು ಕೋರಿಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಒಳನಾಡು ಜಲಕೃಷಿ ಉಚಿತ ಮೀನು ವಿತರಣೆ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ನವೀನ್ ಭಂಡಾರಿ ಅವರೇ, ಈ ಇಲಾಖೆಯ ಮುಖ್ಯಸ್ಥರಾಗಿರುವಂಥ ನಿರ್ದೇಶಕರಾಗಿರುವಂಥ ಶ್ರೀಮತಿ ಮಂಜುಳಾ ಶ್ರೀ ಶೆಣೈ ಅವರೇ, ವೇದಿಕೆಯ ಮೇಲಿರುವಂಥ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಫಲಾನುಭವಿಗಳೇ, ಪಕ್ಷದ ಪ್ರಮುಖರೇ, ಮಾಧ್ಯಮದ ಮಿತ್ರರೇ, ಇವತ್ತು ಮೀನುಗಾರಿಕೆ ಇಲಾಖೆಯಿಂದ ಮೀನಿನ ಮರಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಸುಮಾರು 30 ಜನರಿಗೆ ಮೀನಿನ ಮರಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಪುತ್ತೂರು ಮತ್ತು ಕಡಬ, ಸುಳ್ಯ, ಬೆಳ್ತಂಗಡಿ ತಾಲೂಕಿನವರು ಕೂಡ ಇದ್ದಾರೆ. ಈ ಮೀನಿನ ಕೃಷಿ ಅಂತ ಹೇಳಿದರೆ ಬಹುಶಃ ಒಂದು ಒಳ್ಳೆಯ ಕೃಷಿ. ಬಾಕಿ ಕೃಷಿಯ ಜೊತೆಗೆ ಮೀನಿನ ಕೃಷಿಯನ್ನು ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ನಮಗೆ ಬೇಕಾದಷ್ಟು ನದಿ ಇದೆ, ಸಮುದ್ರ ಇದೆ. 100 ರೂಪಾಯಿ 120 ರೂಪಾಯಿ ಕೊಟ್ಟರೆ 1 ಕಿಲೋ ಬೂತಾಯಿ ಸಿಗ್ತದೆ. ಆದ್ದರಿಂದ ನಾವು ಯಾವುದಕ್ಕೂ ನಮ್ಮ ಕೃಷಿಗೆ ಸ್ವಲ್ಪ ಗಮನ ಕೊಡುವುದರಲ್ಲಿ ನಾವು ಹಿಂದೆ ಇದ್ದೇವೆ ಅಂತ. ಇದು ಬರೀ ಆರ್ಥಿಕ ಸ್ಥಿತಿಯಾಗಿ ಆರ್ಥಿಕ ವ್ಯವಸ್ಥೆಗೆ ಜೋಡಣೆ ಮಾಡುವ ಜೊತೆಗೆ ಇದಕ್ಕೆ ಒಂದು ನಂಟಸ್ತಿಕೆ ಥರ ಇರ್ತದೆ. ಇದು ಮೀನು ಅಂತ ಹೇಳಿದ್ರೆ, ನೀವು ಸಾಕಿರುವಂಥ ಮೀನು ಇದೊಂದು ವಿಶೇಷ ರೀತಿಯ ಕೃಷಿ. ನೀವು ಕೋಳಿ ಸಾಂಕೀಯತೆ, ಕೋಳಿ ಕೂಡ ಹಾಗೆ. ನಿಮ್ಮ ಕೋಳಿಗೆ ದಿವಸಾಲು ಆಹಾರ ಹಾಕ್ತಾಯಿದ್ರೆ ನೀವು ಮನೆಗೆ ಹೋಗುವಾಗ ನಿಮ್ಮ ಹತ್ತಿರ ಓಡ್ಕೊಂಡು ಬರ್ತದೆ, ನೀವು ವಾಪಸ್ ಹೊರಗೆ ಹೋಗುವಾಗ ನಿಮ್ಮ ಹತ್ತಿರ ಬರ್ತದೆ. ನಿಮಗೆ ಅದನ್ನು ಸಾರು ಮಾಡಲಿಕ್ಕೆ ಮನಸ್ಸು ಬರ್ತದೆ? ಬರುವುದೇ ಇಲ್ಲ. ಕೆಲವು ಕೋಳಿ ಮನೆಯಲ್ಲಿ ಸಾಕಿದವರು ಅವರು ತಿನ್ನಬೇಕು ಅಂತ ಹೇಳಿದ್ರು ಸಾರು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾರಿಗೆ ಕೊಡ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ, ಅದು ಅವರು ತಿನ್ನೋದಿಲ್ಲ. ಅದಕ್ಕೆ ಹೇಳಿತು. ಹಾಗೆ ಈ ಮೀನಿನ ಕೃಷಿ ಕೂಡ ಹಾಗೆ. ಮೀನು ಸಾಕುವುದರಲ್ಲಿ ಒಂದು ಸಂತೋಷ ಇದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಕೆರೆಗಳಿದೆ. ಅದೇ ನಾನೀಗ ನಮ್ಮ ತಾಲೂಕು ಪಂಚಾಯತ್ ಅವರ ಹತ್ರ ಮಾತಾಡಿದ್ದು, ನಾವೇನಾದರೂ ಒಂದಷ್ಟು ಜನರಿಗೆ ಇದರ ಅವೇರ್ನೆಸ್ ಭಾರಿ ಕಡಿಮೆ ಇದೆ ಅಂತ.
ನಾನು ಹೇಳುವಂಥದ್ದು ಈ ಮೀನನ್ನು ಬೆಳೆಸುವಂಥರಲ್ಲಿ ನಾವು ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ನದಿಗಳೆಲ್ಲ ಬತ್ತಿ ಹೋಗ್ತಾ ಇದೆ. ಹಿಂದೆ ತೋಡುಗಳು, ಈ ವರ್ಷ ಮಾತ್ರ ತೋಡು ಒಮ್ಮೆ ಬತ್ತಿ ಹೋಗುವ ಮೊದಲು ಹತ್ತಿರ ಬರುವಾಗ ಮಳೆ ಬಂದುಬಿಡ್ತು. ಇಲ್ಲಾಂತಾದರೆ ಪ್ರತಿ ವರ್ಷವೂ ಅದು ಬತ್ತಿ ಹೋಗಿ 3-4 ತಿಂಗಳು ಬತ್ತಿ ಹೋಗಿ ಆನಂತರ ಅದಕ್ಕೆ ನೀರು ಬರುವಂಥದ್ದು. ಇದೆಲ್ಲ ಮೀನುಗಾರಿಕೆ, ಮೀನು ಇದ್ದದ್ದೆಲ್ಲ ಒಮ್ಮೆ ಸತ್ತು ಆನಂತರ ಪುನಃ ಮರು ಉತ್ಪತ್ತಿ ಆಗುವಂಥದ್ದು ನಾವು ಕಾಣುವಂಥದ್ದು. ನಾವು ಹಿಂದೆಲ್ಲ ನಮ್ಮ ತೋಟದಲ್ಲಿ ಮೀನನ್ನು ಹೇಗೆ ನೋಡ್ತಾ ಇದ್ವಿ, ಈ ಮಾರಂಟೆ, ಮುಗುಡು, ಬಾಕಿದು ಎಲ್ಲ ಮೀನುಗಳು ಎಲ್ಲ ಒಂದು ಸಲ ಮಳೆ ಬಂದಾಗ ಇನ್ನೊಂದು ಸಲ ಮಳೆ ಬರುವಾಗ ನಮಗೆ ಮೀನುಗಳು ಸಿಗ್ತಾಯಿತ್ತು. ಈಗ ಆ ತರು ಅಂತ ಒಂದು ಮೀನು ಬರ್ತಿತ್ತು, ಚಿಕ್ಕ ತರು, ಎಲ್ಲ ನೋಡ್ತಾ ಇದ್ರೆ ಈಗ ಎಲ್ಲಿ ಇಲ್ಲ, ಅವೆಲ್ಲ ಸತ್ತು ಅದರ ಅಧ್ಯಾಯ ಮುಗೀತಾ ಬಂತು. ಯಾಕಂದರೆ ಚಿಕ್ಕದಿರುವಾಗಲೇ ನಾವು ನದಿಗೆ ತೋಟ ಹಾಕುವುದನ್ನು ಮಾಡ್ತಾರೆ. ನದಿಗೆ ತೋಟ ಹಾಕಿದರೆ ಏನಾಗ್ತದೆ? ನಾನು ಹೇಳುವಂಥದ್ದು, ತೋಟ ಹಾಕುವವರನ್ನು ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಯಾರು ನದಿಗೆ ತೋಟ ಹಾಕ್ತಾರೆ, ಆ ಬಾಂಬ್ ಹಾಕ್ತಾರಲ್ಲ, ಹಾಕಿ ಮೀನು ಹಿಡಿತಾರಲ್ಲ, ಅದನ್ನು ಪೂರ್ತಿ ನಾವು ಎಲ್ಲ ಸಾರ್ವಜನಿಕರು ಇದು ವಿರೋಧ ಮಾಡಬೇಕು. ಇದರಲ್ಲಿ 4 ಮೀನು ಸಿಗ್ಬೋದು, ನಾವು ಅದಕ್ಕೆ ವಿರೋಧ ಅಲ್ಲ. ಸುಮಾರು 500 ಮೀಟರ್ ರೇಡಿಯಸ್ಸಿನಲ್ಲಿರುವಂಥ ಎಲ್ಲ ಚಿಕ್ಕ ಮೀನುಗಳು, ಮರಿಗಳು ಸಾಯ್ತವೆ ಈ ತೋಟ ಹಾಕೋದ್ರಿಂದ. ಅಲ್ಲಿ ಸಿಗುವಂಥದ್ದು 2 kg ಮೀನು ಸಿಗ್ಬೋದು ಅವ್ರಿಗೆ, ಇಷ್ಟು ಉದ್ದ ಒಂದು 2 kg ಮೀನು ಸಿಗ್ಬೋದು. ಇದು ಜನರಿಗೆ ಅವೇರ್ನೆಸ್ ಇಲ್ಲ ಇದರ ಬಗ್ಗೆ. ಇದನ್ನು ನಾವು ತಡೆಯುವಂಥ ಕೆಲಸ ಪೊಲೀಸ್ ಇಲಾಖೆಯನ್ನು ಮಾಡಬೇಕು, ಸರ್ಕಾರವೂ ಇದಕ್ಕೆ ನಾನು ಅವರ ಗಮನವನ್ನು ತಿಳಿದೆ. ಮೊನ್ನೆ ಕೂಡ ಮೀನುಗಾರಿಕಾ ಮಂತ್ರಿ ಬರುವಾಗ ಅವರಿಗೆ ಹೇಳಿದೆ, ಎಲ್ಲೆಲ್ಲಿ ನೀವು ಸರ್ಕ್ಯುಲರ್ ಹೊರಡಿಸ್ಬೇಕು, ಎಲ್ಲೆಲ್ಲಿ ಆ ತೋಟ ಹಾಕುವಂಥ ಸಿಸ್ಟಮ್ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅವರ ಮೇಲೆ ಶಿಸ್ತಿನ ಕ್ರಮ, ಕಾನೂನು ಕ್ರಮವನ್ನು ತಗೊಳ್ಬೇಕು. ಆನಂತರ ಬರೀ ಕೆರೆಯಲ್ಲಿ ಮಾತ್ರ ಸಾಕೋದಿಲ್ಲ. ಈಗ ನಮಗೆ ಮನಸ್ಸಲ್ಲೇ ಆಗ್ಬೋದು, ಮೀನುಗೊಂಡು ಕೆರೆಯಲ್ಲಿ ಬಿಟ್ಟರೆ ಅದು ಎಲ್ಲಿ ಹೋಗ್ತದೆ, ಕೆಲವು ಸಿಗ್ತದೆ, ಕೆಲವು ನೀರಿಗೆ ಹೋಗಲಿ, ಬೆಳೀಲಿ ಅಂತ. ಅದಕ್ಕೆ ನಾನೀಗ ನಮ್ಮ ಜಿಲ್ಲಾ ಪಂಚಾಯತ್ ನವೀನ್ ಭಂಡಾರಿ ಅವ್ರ ಕಾರ್ಯನಿರ್ವಹಣಾಧಿಕಾರಿ ಹತ್ರ ಮಾತಾಡಿದ್ದೀನಿ. ಸುಮಾರು 500 ಜನರಿಗೆ ಉಚಿತವಾಗಿ ನಾವು ಮೀನಿನ ಮರಿಗಳನ್ನು ಕೊಡ್ತೇವೆ. ಅದಲ್ಲದೆ ಇವತ್ತು ಕೊಡುವುದಲ್ಲದೆ 500 ಜನರಿಗೆ ಯಾರ ಮನೆಯಲ್ಲಿ ದೊಡ್ಡ ಕೆರೆ ಇದೆ, ಟ್ಯಾಂಕು, ಅದರಲ್ಲೂ ಕೆರೆ ಆದರೆ ಏನಾಗ್ತದೆ ಅಂತೇಳಿ, ಟ್ಯಾಂಕ್ ಆದರೆ ನೀವು ಅಲ್ಲಿಗೆ ನಾವು ಬಳಸುವಂಥದ್ದು ಆಗ್ತದೆ. ಕೆರೆಯಲ್ಲಿ ಹಾಕಿದರೆ ನೀವು ಸಮಾಜಕ್ಕೆ ಅರ್ಪಣೆ ಆದರೂ ಆಗ್ತದೆ, ಅದು ಎಲ್ಲಾದರೂ ಹೋಗ್ತದೆ, ಎಲ್ಲಾದ್ರೂ ಬೆಳೀತದೆ, ಎಲ್ಲ ಮೊಟ್ಟೆ ಇಡ್ತದೆ. ಅರ್ಧ ತಿನ್ನಿ, ಅರ್ಧ ಹೋಗಲಿ, ಸಮಾಜಕ್ಕೆ ಹೋಗಲಿ, ಎಲ್ಲಾದರೂ ಯಾರು ತಿನ್ನಲಿ, ಹೋಗಲಿ, ಏನಾದಾಗ್ತದೆ, ಬೆಳೀತದಲ್ಲ. ಈ ಥರ ಅದರ ಏನು ಅದರ ವೃದ್ಧಿ ಮಾಡಬೇಕು, ಅದರ ಇದನ್ನು ಮರಿಗಳನ್ನು. ಅದು ಮೊಟ್ಟೆ ಇಡ್ತದೆ, ಎಲ್ಲ ಹೋಗ್ತದೆ, ನದಿಗೆ ಸೇರ್ತದೆ, ಎಲ್ಲಾದರೂ ಹೋಗ್ತದೆ. ಇದರಲ್ಲಿ ಸಂತೋಷನೂ ಕೂಡ. ನಾನು ಕೂಡ ಬೆಳೀತಾ ಇದ್ದೆ. ನಾನು ಮಂಗಳೂರಿಂದ ಬಂದು ನಮ್ಮ ಕೆರೆಯಲ್ಲಿ ಹಾಕಿದ್ದೆ. ನಮ್ಮ ಮನೆಯಲ್ಲಿ 2 ದೊಡ್ಡ ಕೆರೆ ಇದೆ. ಈಗ ಅದರಲ್ಲಿ ಒಂದೊಂದು ದೊಡ್ಡ ಮೀನುಗಳು ಆ ಮೀನನ್ನು ನೋಡೋದೇ ಒಂದು ಖುಷಿ. 1-2 ಕಲ್ಲು ಹಾಕಿದ ಕೂಡಲೇ ಮೇಲೆ ಬರ್ತದೆ, ಬಂದು ಎಲ್ಲ ನೋಡಿ ಯಾರು ಬಂದರೂ ಅದನ್ನೊಮ್ಮೆ ನೋಡಿ ಹೋಗ್ತಾರೆ. ಅದು ನಿಮ್ಮ ಕೆರೆಯಲ್ಲಿ ಬಿಡಿದ್ರೆ ಏನು ಕಡಿಮೆ, ಏನು ನಮಗೇನು ಲಾಸ್ ಹಾಕುವಂಥದ್ದಲ್ಲ. ಅದಕ್ಕೇನು ಊಟ ಹಾಕುವ, ನಾವು ಸೆಗಣಿ ಹಾಕ್ತಾಯಿದ್ವಿ. ಅದಕ್ಕೆ ಒಂದು ಸೈಡಲ್ಲಿ ಸೆಗಣಿ ಹಾಕಿದರೆ ಬೇಕಾದಷ್ಟು ಬಂದುತ್ತೀವಿ. ಇಲ್ಲದ್ರೆ ಅಕ್ಕಿದು ತೌಡು ಅಂತಾರಲ್ಲ, ಆ ತೌಡನ್ನು ಇಟ್ಟರು ಅದು ಹೋಗ್ತದೆ. ಇಲ್ಲ ವೇಸ್ಟ್ ಆಗಿದ್ದನ್ನು ಯಾವುದಾದ್ರೂ ಒಂದು ಗೋಣಿಯಲ್ಲಿ ಚೀರಾಲಿ ಅಂದರೆ ಫಸ್ಟ್ ಕ್ಲಾಸ್ ಬಂದು ನೋಡೋದೇ ಒಂದು ಚೆಂದ ಇರ್ತದೆ. ಅದಕ್ಕೆ ನಾವು ಮುಂದಿನ ದಿವಸಗಳಲ್ಲಿ ಎಲ್ಲರೂ ನಾವು ಕೃಷಿಕರು ಇದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಬಾಕಿ ಎಲ್ಲ ಕೆಲಸದ ಜೊತೆ ಇದನ್ನೊಂದು ಸೇರಿಸಿ ತಗೊಂಡೋಗಿ ಬಾವಿಗೆ ಹಾಕೋದು ಮಾತ್ರ. ಏನಾದರೂ ಕುರ್ಲಾರಿ ಏನಾದರೂ ತಗೊಂಡು ಹಾಕಿದ್ರೆ ಅದು ತಿಂತದೆ, ಬೆಳೀತದೆ. ಅರ್ಜೆಂಟ್ ಬೇಕಿದ್ರೆ ಸಾರು ಮಾಡಲಿಕ್ಕೂ ಆಗ್ತದೆ, ಮಾರಲಿಕ್ಕೆ ದುಡ್ಡು ಸಿಕ್ಕಿದರೆ ಸಿಗ್ತದೆ. ನಾವು ಒಳ್ಳೆಯ ರೀತಿಯಲ್ಲಿ ಪೌಂಡ್ ಮಾಡಿದರೆ ನಿಜವಾಗಿ ನೀವೆಲ್ಲ ಮಾಡಿರ್ಬೋದು. ಒಳ್ಳೆ ದೊಡ್ಡ ನಾವು ಈಗ ಮೈಸೂರು ಕಡೆ, ಹಾಸನ ಕಡೆ ಹೋದರೆ ಆ ಕಾಟ್ಲ ಮೀನು ಎಷ್ಟು ದೊಡ್ಡದಾಗಿ ಮಾಡ್ತಾರೆ, ಅಷ್ಟು ದೊಡ್ಡ ಮೀನು ಸಿಗ್ತದೆ. ಅಲ್ಲಿ ಸಮುದ್ರ ಮೀನನ್ನು ಜಾಸ್ತಿ ಆ ಕಾಟ್ಲ ಮೀನನ್ನೇ ಬೆಳೆಸ್ತಾರೆ, ಚೆನ್ನಾಗಿ ಬೆಳೆಸ್ತಾರೆ. ನಮ್ಮ ನದಿಯಲ್ಲೂ ಕೂಡ ಈಗ ಮೀನಿನ ಕೊರತೆಗಳು ನಾವು ನೋಡ್ತಾ ಇರ್ಬೋದು. ನದಿಯಲ್ಲಿ ಹಿಂದೆ ಇರುವಂಥ ಮೀನುಗಳ ಸಂಖ್ಯೆ ಈಗ ಇಲ್ಲ. ಈಗ ಅಲ್ಲಲ್ಲಿ ಹಿಡಿಯೋರು ಕಡಿಮೆ. ಮೊದಲು ಬೇರೆ ಬೇರೆ ಗಾಳ ಹಾಕೋರು, ಇವರು ಮೀನು ಹಿಡಿಯೋರು ಜಾಸ್ತಿ ಇದ್ದರು. ಈಗ ಇಲ್ಲಿ ಬಲೆ ಹಿಡಿಯೋರು, ಬಲೆಗಡದಲ್ಲಿ ಇದನ್ನೆಲ್ಲ ಹಿಡ್ಕೊಂಡು ಮೀನು ಹಿಡಿಯೋರು, ಮೀನು ಕಡೀಲಿಕ್ಕೆ ಹೋಗುವವರು ಯಾರು ಇಲ್ಲ ಈಗ. ಯಾಕಂದರೆ ಅದಕ್ಕಿಂತ ಚೀಪಾಗಿ ವರ್ಕೌಟ್ ಆಗ್ತದೆ. 100-200 ರೂಪಾಯಿ ಕೊಟ್ಟರೆ ಫಸ್ಟ್ ಕ್ಲಾಸ್ ಮೀನು ಸಿಗ್ತದೆ. ಇದರ ಅವಶ್ಯಕತೆಗಳಿಲ್ಲ. ನಾವು ಕೂಡ ಚಿಕ್ಕದಿರುವಾಗ ರಾತ್ರಿ 8 ಗಂಟೆಗೆ ಹೋದರೆ ರಾತ್ರಿ 12 ಗಂಟೆವರೆಗೆ ಇದು ದೀಪ ಹಿಡ್ಕೊಂಡು ಮೀನು ಕಡಿತಾ ಇದ್ವಿ ತೋಡಲ್ಲಿ ಹೋಗಿಕೊಂಡು. ಈಗ ಯಾರು ಅದನ್ನು ನೋಡುವವರು ಕೇಳುವವರು ಯಾರು? ಈಗ ಮಕ್ಕಳಿಗೆ ತೋಡು ಅಂದರೆ ಏನು, ದೀಪ ಅಂದರೆ ಏನು, ತೋಡಲ್ಲಿ ಹೋಗುವವರು ಅಂದರೆ ಅಲ್ಲಿ ಹಾವು ಇರ್ತದೆ ಅಂತ ಓಡ್ತಾರೆ. ಇದನ್ನೆಲ್ಲ ಬೆಳೆಸುವ ಅವಶ್ಯಕತೆ ಇದೆ. ಇದನ್ನೆಲ್ಲ ಸಮಾಜದ ಜೊತೆ ಇದು ನಮ್ಮ ಈ ಪರಿಸರದ ಜೊತೆ ಹೊಂದಿಕೊಂಡು ಹೋಗುವಂಥದ್ದು, ಇದಕ್ಕೆ ಅವಶ್ಯಕತೆ ಕೊಡುವಂಥ ಕೆಲಸಗಳಾಗಿದೆ. ಸರ್ಕಾರ ಕೂಡ ಹಾಗೆ ಇದರ ಬಗ್ಗೆ ಕೆಲವು ಯೋಜನೆಗಳು ಜನರಿಗೆ ಗೊತ್ತೇ ಆಗ್ತಾ ಇಲ್ಲ. ತುಂಬ ಜನರಿಗೆ ಮೀನು ಬೇಕು, ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ, ಎಲ್ಲಿ ಸೋರ್ಸ್ ಇದೆ ಅಂತ ಗೊತ್ತಿಲ್ಲ.
ಅದಕ್ಕೆ ನಾವೀಗ ಇನ್ನು ಮುಂದಿನ ದಿವಸಗಳಲ್ಲಿ ಒಂದು 500 ಜನರಿಗೆ ಯಾರ್ಯಾರು ಕೆರೆಯನ್ನು ಹೊಂದಿದ್ದಾರೆ ಅವರಿಗೆ ಬಾವಿಗೆ ಆದರೂ ನೀರು ಕುಡಿಯೋ ಬಾವಿಗೆ ಹಾಕೋದು ನಮ್ಮ ಕೃಷಿ ಅಧಿಕಾರಿ ಹೇಳ್ತಾ ಇದ್ರು, ಎಲ್ಲರ ಹತ್ರ 2 ಸೆನ್ಸಲ್ಲಿ ಮಾತ್ರ ಬಾವಿ ಇರೋದು ಅಂತ. ಬಾವಿಯಲ್ಲಿದ್ದರೆ ಏನು ಮಾಡೋದು, ಮತ್ತು ಕೊಡಪ್ಪಣದಲ್ಲಿ ತೆಗಿಬೇಕಷ್ಟೇ ಅದನ್ನು ಮೇಲೆ ಮೀನನ್ನು. ಬಾವಿ ಎಲ್ಲರ ಕೃಷಿಕರ ಮನೆಯಲ್ಲಿ ಇದೆ, ಯಾರು ಕೆರೆ ಎಲ್ಲ ಮನೆಯಲ್ಲಿ ಇದೆ. ಕೃಷಿ ತೋಟದಲ್ಲಿ ಒಂದೊಂದು ದೊಡ್ಡ ದೊಡ್ಡ ಹೊಂಡ ಇರ್ತದೆ, ಅದು ಕೆಲವು ಬತ್ತಿ ಹೋಗ್ತದೆ. ಬತ್ತಿ ಹೋಗಿದ್ರೆ ಮೀನು ಹಿಡಿಬೋದಲ್ಲ, ಬತ್ತಿ ಓಡುವಾಗ ಲಾಸ್ಟಿಗೆ ಮೀನು ಹಿಡಿಬೋದು. ಸ್ವಲ್ಪ ಇದು ಪಕ್ಷಿಗಳ ಕಾಟವನ್ನು ಸ್ವಲ್ಪ ದೂರ ಮಾಡಿದರೆ ಅದು ತಿನ್ನಬೇಕಲ್ಲ. ನಾವು ಏನು ಮಾಡೋದಿದ್ರೆ ಈ ಪಕ್ಷಿಗಳು ತಿನ್ನೋದಿಲ್ಲಿ. ಇದೆಲ್ಲ ಇಂಟರ್ ಕನೆಕ್ಟೆಡ್. ನಾವು ಕಾಡಿನಲ್ಲಿ ಹುಲಿ ಜಿಂಕೆಯನ್ನು ಹಿಡಿತದೆ ಅಂತ ಹೇಳಿದಕ್ಕೆ ಬೇರೆ ಬೇರೆ ಮಾಡಿದರೆ ಆಗ್ತದೆ. ಅದರ ಆಹಾರನೇ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದು, ಅದನ್ನೇ ಬೇಟೆ ಆಡಬೇಕಷ್ಟೇ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಇದು ಪರಿಸರದಲ್ಲಿ ಒಂದಕ್ಕೊಂದು ಲಿಂಕ್ ಇರುವಂಥದ್ದು. ಇದು ನಾವು ಪರಿಸರಕ್ಕೆ ಒಂದು ನಮ್ಮ ಆರ್ಥಿಕ ಕೃಷಿ ಕೂಡ, ಇನ್ನೊಂದು ಕಡೆ ನಾವು ಸಮಾಜಕ್ಕೆ ಪರಿಸರಕ್ಕೆ ಕೊಡುವಂಥ ಕೊಡುಗೆ, ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳು ನಾವೆಲ್ಲ ಮಾಡಬೇಕು. ಇವತ್ತು ನೀವೆಲ್ಲ ಕೃಷಿಕರಿದ್ದೀರಿ, ನಾವೆಲ್ಲ ತೋಟ ಎಲ್ಲ ಎಷ್ಟು ಜನರ ಹತ್ರ ಕೃಷಿ ಇದೆ ಅಂತ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬರೀ ಅಡಿಕೆಗೆ ಮಾತ್ರ ನಾವು ಅಡಿಕೆ ಬೆಳೆಯನ್ನು ನಾವು ಹೊಂದಿಕೊಂಡು ಇರುವಂಥವ್ರು. ಎಲ್ಲಾದರೂ ಅಡಿಕೆ ಬೆಳೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಪರಿಸ್ಥಿತಿಯನ್ನು ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ನಾವು ಈ ಅಡಿಕೆ ಎಷ್ಟು ಆಗ್ತದೆ ಅಂತ ಅದರ 10 ವರ್ಷಕ್ಕೆ ನಾವು ಲೋನ್ ಮಾಡಿ ಆಗಿರ್ತದೆ, ಮನೆ ಕಟ್ಟಿ ಆಗಿರ್ತದೆ, ಮಕ್ಕಳಿಗೆ ಮದುವೆ ಮಾಡಿ ಆಗಿರ್ತದೆ, ಕಾರು ತೆಗೆದಾಗಿರ್ತದೆ. ಬಾಡಿಗೆ ಮನೆಯಲ್ಲಿದ್ದರೂ 3 ಕಾರು ನಮ್ಮ ಮನೆ ಎದುರುಗಡೆ ಬೇಕು. ಏನಿಲ್ಲಾದರೂ ಫಸ್ಟ್ ತೆಗೆಯೋದು ಕಾರು, ಮನೆ ಮಾಡೋದು ಮೇಲೆ ನಮ್ಮ ಅದು ಎಲ್ಲರೂ ನನ್ನನ್ನು ಸೇರಿ ಹೇಳೋದು. ನಾನು ಮಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿರೋದು, ನಾನು 3-4 ಕಾರಿದೆ. ನನ್ನ ಪಕ್ಕದ ಮನೆಯವರು ಹೇಳ್ತಾರೆ, ಬೇರೆ ಬಾಡಿಗೆದು ಇಲ್ಲಲ್ಲಿ ಪುಣೆ ಮಾಡಿದೆ, ಬೇರೆ ಕಾರುದೇ ಮೂಜಿ ಅಂತ ಕೇಳ್ತಾರೆ ಕೆಲವರೆಲ್ಲ. ಇನ್ನೂ ಮನೆ ಕಟ್ಟಲಿಲ್ಲ, ನಾನು ಮಂಗಳೂರು ಕಟ್ಟಲಿಕ್ಕೆ ಶುರು ಮಾಡಿದ್ದೇನೆ ಅಷ್ಟೇ. ಮೊದಲೇ ಕಟ್ಟಿ ಶುರು ಮಾಡಿದ್ದೇನೆ, MLA ಆಗೋ ಮೊದಲೇ. ಇವರು ಇನ್ನು ಬರೆಯೋದು ಬೇಡ, MLA ಆದ ಮೇಲೆ ದುಡ್ಡು ಮಾಡಿದರು, ಮನೆ ಕಟ್ಟಲಿಕ್ಕೆ ಶುರು ಮಾಡಿದರು ಅಂತ. ಅದು ಮೊದಲೇ MLA ಆಗೋ 1 ವರ್ಷ ಮೊದಲೇ ಶುರು ಮಾಡಿದ್ರು, ಇನ್ನೂ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಹೇಳಿದ್ದು ನಾನು. ಹಾಗೆ ಜೊತೆಯಲ್ಲಿ ನಾವು ಈ ಕೃಷಿಗೆ ಕೂಡ ಒತ್ತು ಕೊಡುವಂಥ ಕೆಲಸಗಳು ಆಗಬೇಕು. ನೀವೆಲ್ಲ ಕೃಷಿಕರಿದ್ದೀರಿ, ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಕೃಷಿಕರಿದ್ದರೆ ಮಾತ್ರ, ನಾನು ಯಾವಾಗಲೂ ಹೋಗುವಾಗ ಹೇಳಲಿಕ್ಕೆ ನಾನು ಕೃಷಿಕ ಅಂತ ಎದೆ ತಟ್ಟಿ ಹೇಳಿ ಅಂತ ಕೆಲವರು ಕೇಳುವಾಗ ಹೇಳ್ತಾರೆ, ಇರೋದ ನೀವೆಂತ ಮಾಡೋದು, ನಾನು ಏನಿಲ್ಲ ಅಂತ ಕೃಷಿಕ ಅಂತ ಹೇಳಲಿಕ್ಕೆ ನಮಗೆ ಏನು ಕಡಿಮೆ ಆಗ್ತೇವೆ ನಾವು. ಕೃಷಿಕ ಅಂತ ಹೇಳಿದ್ರೆ ನಾನು ಕೃಷಿ ಮಾಡೋದು ಎದೆ ತಟ್ಟಿ ಹೇಳುವಂಥ. ಈಗ ಕೃಷಿಕ ಇದ್ರೇ ಈ ಜೀವಾಳ ಇರುವುದಲ್ಲ, ಈ ದೇಶ ಇರುವುದಲ್ಲ, ಅದರ ಮೇಲೆ ನಿಂತಿರುವಂಥದ್ದು. ಹಾಗೆ ಧೈರ್ಯದಲ್ಲಿ ಹೇಳಬೇಕು, ನಾನು ಕೃಷಿಗ, ನಾನು ಸ್ವಂತ ನಾನು ಸ್ವಂತ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಅದಕ್ಕೆ ನಮಗೆ ಹೆಮ್ಮೆ ಬೇಕು. ನಮ್ಮ ಆಚಾರ ವಿಚಾರಗಳು ಇವತ್ತು ಇಡೀ ದೇಶದಲ್ಲಿ ಕರಾವಳಿ ಭಾಗ ಅಂತ ಹೇಳಿದ್ರೆ ನಮ್ಮನ್ನು ಅತ್ಯಂತ ಪ್ರೀತಿ ಪಡ್ತಾರೆ. ನಮ್ಮ ತಿಂಡಿ ತಿನಿಸುಗಳಿರಲಿ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿರಲಿ, ಇದೆಲ್ಲ ನಮ್ಮ ಹತ್ರ ಇರುವಂಥದ್ದು. ನಮ್ಮ ಜೊತೆಗೆ ನಮಗೆ ಉದ್ಯಮಗಳು ಕೂಡ ಬರುವಂಥ ಕೆಲಸಗಳು ಆಗಬೇಕು. ಇಲ್ಲಿ ಉದ್ಯಮಗಳ ಸೃಷ್ಟಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಕೆಲಸ ಆರಿಸಿ ಬೇರೆ ಬೇರೆ ಕಡೆ ಹೋಗ್ತಾರೆ, ತಂದೆ ತಾಯಿ ಅನಾಥ ಆಗೋದನ್ನು ನೀವು ನೋಡ್ತಾ ಇರ್ಬೋದು. ಒಂದು ಸಲ ಹೊರಗೆ ಬೇರೆ ಕಡೆ ಹೋದರೆ ಅವರು ಅಲ್ಲೇ ಸೆಟ್ಲ್ ಆಗ್ತಾರೆ, ಅಂದರೆ ಅವ್ರ ಜೀವನ ಶೈಲಿ ಹಾಗೆ ಆಗ್ತದೆ. ಇಲ್ಲಿ ತಂದೆ ತಾಯಿ ಮಾತ್ರ ಇಬ್ಬರು. ತುಂಬ ಮನೆಗಳಿಗೆ ಹೋದಾಗ ಬೀಗಿಗೆ ಕಾಣ್ತಾ ಇದೆ. ಯಾಕಂತೇಳಿದ್ರೆ ಮಗ ಅಲ್ಲಿ, ಮಗಳು ಇಲ್ಲಿ, ಇಲ್ಲಿ ಪ್ರಾಯದವರು ಇಬ್ಬರು ಇರ್ತಾರೆ. ಅವರು ಮತ್ತೆ ಏನು ಮಾಡ್ತಾರೆ, ಒಂದು 10 ಸಲ ಬರ್ತಾರೆ, ಮತ್ತು ತಂದೆ ತಾಯಿ ಯಾವಾಗ ಸಾಯ್ತಾರೆ ಅಂತ ಕಾಯ್ತಾರೆ. ಮತ್ತೆಂತ ಮಾಡೋದು, ಹೌದು ಹೋಗೋದು ಬರೋದು, ಅವರ ಕುಟುಂಬವನ್ನು ನೋಡಲಿಕ್ಕಲ್ಲ. ಇಲ್ಲೇ ಉದ್ಯೋಗ ಸೃಷ್ಟಿ ಆಗಲಿ ಅಂತೆ. ಅವರಿಗೆ ಬೇಕಾಗೋ ಉದ್ಯೋಗಗಳು ಇಲ್ಲೇ ಸೃಷ್ಟಿ ಆದರೆ ಇದನ್ನು ಕೃಷಿ ನೋಡ್ಕೊಳ್ತಾರೆ, ಉದ್ಯೋಗವನ್ನು ನೋಡ್ತಾರೆ. ಬ್ಯಾಂಗ್ಳೂರಿನಲ್ಲಿ 1 ಲಕ್ಷ ಸಂಬಳ ಸಿಗೋದಕ್ಕೂ ಇಲ್ಲಿ 40,000 ಸಂಬಳ ಸಿಗೋದಕ್ಕೂ ಒಂದೇ, ಏನು ವ್ಯತ್ಯಾಸಗಳಿಲ್ಲ. ಹಾಗೆ ಉದ್ಯೋಗಗಳು ಕೂಡ ಸೃಷ್ಟಿ ಆಗಬೇಕು. ಪುತ್ತೂರಿನ ಅಭಿವೃದ್ಧಿಯ ಕಲ್ಪನೆ ಇದೆ, ಇವೆಲ್ಲ ಮಾರ್ಗದರ್ಶನ ಕೊಡಬೇಕು. ಕೃಷಿಕರಿದ್ದೀರಿ, ಯಾವ ರೀತಿ ಮಾಡಬೇಕು ಏನು. ಅಡಿಕೆ ಬೆಲೆಯನ್ನು ನಾವು ಬಿಡುವುದಿಲ್ಲ, ಆದರೆ ಅಡಿಕೆಗೆ ಬೆಲೆನೇ ಕಡಿಮೆ ಆದರೆ, ಅದು ಯೂಸೇಜೇ ಕಡಿಮೆ ಆದರೆ ಏನು ಮಾಡೋದು. ಎಷ್ಟೋ ರಿಸ್ಟ್ರಿಕ್ಷನ್ ಬರ್ತಾ ಇದೆ. ಈಗ ಸಿಗರೇಟಿಗೆ ಟೊಬ್ಯಾಕೋಕ್ಕೆ ಬೇಕಾದರೆ ಬರ್ತದೆ, ಅಡಿಕೆ ಕೂಡ ಅದೇ ರೀತಿ ಚೂಯಿಂಗ್ ಆಗಿ ಅದನ್ನು ಬಳಕೆ ಮಾಡುವಂಥದ್ದು ಟೊಬ್ಯಾಕೋ ಜೊತೆ. ಎಲ್ಲಾದರೂ ಇದೇ ರಿಸ್ಟ್ರಿಕ್ಷನ್ಗಳು ಮುಂದೆ ಬಂದರೆ ನಮ್ಮ ಅಡಿಕೆ ಬೆಳೆಗೆ ಕುತ್ತು ಬರುವಾಗ ನಾವು ಬೇರೆ ಬೇರೆ ಅದಕ್ಕೆ ಬೇಕಾಗುವಂಥ ಕೃಷಿಯನ್ನು ಮತ್ತು ಅದಕ್ಕೆ ಬೇಕಾಗುವಂಥ ಉತ್ಪತ್ತಿಯ ಏನು ವ್ಯವಸ್ಥೆಗಳಿದೆ ಅದನ್ನು ನಾವು ಅದೇನು ಮಾಡ್ಬೋದು ಅಂತ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ, ಅವರಿಗೆ ಉದ್ಯೋಗ ಸಿಗುವಂಥ ಕೆಲಸಗಳು ಉದ್ಯಮಗಳು ಇಲ್ಲಿ ಬರಬೇಕು. ಈ ಕಲ್ಪನೆಯಿಂದ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಎಲ್ಲ ಕೆಲಸಗಳು ಆಗ್ತಾಯಿದೆ. ನಿಮ್ಮ ಸಹಕಾರ, ಮಾರ್ಗದರ್ಶನ, ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ಸುಮಾರು 30 ಜನರಿಗೆ ಮೀನಿನ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಚೆನ್ನಾಗಿ ತಗೊಂಡು ಹೋಗಿ ಬೇಗ ತಗೊಂಡೋಗಿ ಹಾಕಿ ಕೆರೆಗೆ, ನನ್ನ ಮನೆಗೆ ತಗೊಂಡು ಹೋಗಲಿಕ್ಕೆ ಬರಲಿಕ್ಕೆ ಹೇಳಿದ್ದೀನಿ, ಹಾಕಿ ಸ್ವಲ್ಪ ಸಾಕಿ ಒಳ್ಳೆ ಮೀನಾದರೆ ಒಂದೊಂದು ಮೀನು ಮುಂದಿನ ವರ್ಷ ನಮಗೊಂದೊಂದು ಮೀನು ಕೊಡಿ ಅಂತ ನಿಮ್ಮ ಹತ್ರ ಮನವಿಯನ್ನು ಮಾಡುತ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇದೀಗ ಸವಲತ್ತು ವಿತರಣೆ ಕಾರ್ಯಕ್ರಮ. ಶ್ರೀಮತಿ ರತ್ನ
ವೈಫ್ ಆಫ್ ಕೊಗ್ಗು ಮಾಡ್ನೂರು ಗ್ರಾಮ, ಶ್ರೀಮತಿ ರತ್ನ. ಶ್ರೀಮತಿ ಗಂಗಮ್ಮ, ವೈಫ್ ಆಫ್ ಚೋಮ, ಕೆಯೂರು. ಒಳನಾಡು ಮೀನು ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೃಷಿ ಹೊಂಡ ಮತ್ತು ಸಣ್ಣ ಕೆರೆ ಹೊಂದಿರುವ ರೈತರಿಗೆ ಉಚಿತವಾಗಿ 500 ಮೀನು ಮರಿಗಳನ್ನು ಈ ದಿನ ವಿತರಣೆ ಮಾಡ್ತಾ ಇದ್ದೇವೆ. ಪರಶುರಾಮ ಎ, ರಂಜಿತ್ ಕೆ, ಸುಜಿತ್, ಇದೆಷ್ಟು ಜಾಗ ಬೇಕಾಗ್ತದೆ ಮೀನಿಗೆ? ಬಾವಿಗೆ ಹಾಕ್ಬೋದಾ? ಕೆರೆಗೆ? ಒಳ್ಳೆ ಕುಡಿಯೋದೆ? ಮಿಸ್ ಆಗಬೇಕಾದ್ರೆ ವಂದನಾರ್ಪಣೆ ಕಾರ್ಯಕ್ರಮ ಉದ್ಘಾಟಕರ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ನಾನು ಇಲಾಖಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ನವೀನ್ ಕುಮಾರ್ ಭಂಡಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಪುತ್ತೂರು, ಇವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ತಮ್ಮೆಲ್ಲರಿಗೂ, ಅಂದರೆ ಮೀನು ಕೃಷಿಕರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಸುಂದರ ಸಭಾಂಗಣವನ್ನು ಒದಗಿಸಿದಂತಹ ತಾಲೂಕು ಪಂಚಾಯತ್ ಪುತ್ತೂರು ತಾಲೂಕು ಪಂಚಾಯತ್ ಸಿಇಒ ಸರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.